ದೇಶದ ಕಾನೂನು 18ನೇ ಶತಮಾನದಲ್ಲಿದ್ರೆ ಮನುಷ್ಯನ ಮನಸ್ಥಿತಿ 19ನೇ ಶತಮಾನದಲ್ಲಿದೆ. ಆದರೆ ಆತನ ಆಕಾಂಕ್ಷೆಗಳು 21ನೇ ಶತಮಾನದಲ್ಲಿದೆ. ಈ ಮೂರರ ತಿಕ್ಕಾಟದ ನಡುವೆ ಸಮಾಜವಿದೆ. ಬದಲಾದ ಸಮಾಜಕ್ಕೆ ತಕ್ಕಂತೆ ಸೈಬರ್ ಕ್ರೈಮ್ ಕಾನೂನು ಕೂಡ ಪ್ರಬಲವಾಗಿ ರೂಪುಗೊಂಡಿಲ್ಲ ಎಂದು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಅಣ್ಣಾಮಲೈ ಹೇಳಿದರು. ಅವರು ವಿಭಿನ್ನ ಐಡಿಯಾಸ್ ಹಾಗೂ ಕಾರ್ಟೂನ್ ಕುಂದಾಪುರ ಆಶ್ರಯದಲ್ಲಿ ಕುಂದಾಪುರ ಡಾಕ್ಟರ್ ಬಿಬಿ ಹೆಗಡೆ ಪ್ರಥಮ ದರ್ಜೆ ಕಾಲೇಜಿನ ಸಹಯೋಗದೊಂದಿಗೆ ಕಲಾಮಂದಿರದಲ್ಲಿ ಜರುಗಿದ ಕಾರ್ಟೂನ್ ಹಬ್ಬದಲ್ಲಿ ಸೈಬರ್ ಕಬರ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಎಲ್ಲರಿಗೂ ಮಾತನಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯವಿದೆ. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವೈರುಧ್ಯವಿರುತ್ತದೆ. ಒಬ್ಬ ವ್ಯಕ್ತಿ ಹೇಳುವುದು ಬಹಳಷ್ಟು ಬಾರಿ ಅರ್ಥವಾಗಿರುವುದಿಲ್ಲ. ಕೆಲವೊಂದು ವಿಚಾರಗಳನ್ನು ಒಪ್ಪಿಕೊಳ್ಳುವುದಕ್ಕೆ ತಯಾರಾಗುವುದಿಲ್ಲ. ಇದು ಗಲಭೆಗೆ ದಾರಿ ಮಾಡಿಕೊಡುತ್ತದೆ. ನಮ್ಮ ದೇಶದಲ್ಲಿ ಒಂದು ಬಹಳ ಇದು ಥ್ರೈವಿಂಗ್ ಡೆಮೋಕ್ರಸಿ. ಇಟ್ಸ್ ಅ ವೆರಿ ಥ್ರೈವಿಂಗ್ ಡೆಮೋಕ್ರಸಿ. ಬಿ.ಎಸ್. ನೈಪಾಲ್ ಅವರು ಗ್ರೇಟ್ ಆಥರ್, ನೋಬೆಲ್ ಪ್ರೈಸ್ ವಿನ್ನಿಂಗ್ ಆಥರ್. ಅವರು ಇಂಡಿಯಾ ಸಂಬಡಿ ಆಸ್ಕ್, ದಯವಿಟ್ಟು ಇಂಡಿಯಾ ಬಗ್ಗೆ ತಾವು ಡಿಫೈನ್ ಮಾಡಿ. ಬಿ.ಎಸ್. ನೈಪಾಲ್ ಇಂಡಿಯಾದಲ್ಲಿ ಹುಟ್ಟಿದವರು, UK ಇದ್ದಾರೆ. He has written wonderful books about India. For one of the book he has won a Nobel Prize for literature. ಅವರು ಡಿಫೈನ್ ಮಾಡಿದ್ದು, ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಮಿಲಿಯನ್ ಮ್ಯೂಟ್ನಿ. ನಮ್ಮ ದೇಶ 1 ಮಿಲಿಯನ್ ಮ್ಯೂಟ್ನಿ ಆಗುವ ಡೈಲಿ ಜಗಳ, ಎಲ್ಲ ಕಡೆ ಜಗಳ, ಟ್ರಾಫಿಕ್ನಲ್ಲಿ, ಲೈಫ್ನಲ್ಲಿ. ಬಟ್ ಯಾರಿಗೇನು ಆಗಲ್ಲ. ಲುಕ್ ಅಟ್ ಅವರ್ ಟ್ರಾಫಿಕ್ ಆಲ್ಸೋ, ಲೆಫ್ಟ್ನಲ್ಲಿ ಹೋಗ್ತಾನೆ, ರೈಟ್ನಲ್ಲಿ ಹೋಗ್ತಾನೆ, ಸೆಂಟರ್ನಲ್ಲಿ ಹೋಗ್ತಾನೆ, ಯಾರು ಲಾ ಫಾಲೋ ಮಾಡಲ್ಲ. ಬಟ್ ದೇವರ ದೇವರಲ್ಲಿ ಯಾರಿಗೂ ಏನು ಆಗಲ್ಲ. ಅದೇ ಥರ ನಾವು ಏರ್ಪೋರ್ಟು, ರೈಲ್ವೆ ಸ್ಟೇಷನ್ಸು, ಬಸ್ ಸ್ಟ್ಯಾಂಡು, ನಮ್ಮ ಸಮಾಜ ಎಲ್ಲಿ ನೋಡಿದ್ದೀರನ್ನ ಕೂಡ ಎವ್ರಿ ಸಿಂಗಲ್ ಸ್ಪೇಸ್ ಏನೋ ಒಂದು ಮ್ಯೂಟ್ನಿ ಆಗ್ತಾ ಇರ್ತದೆ. ಬಟ್ ಲೈಕ್ಲಿ ನಥಿಂಗ್. ಡಾಕ್ಟರ್ ಅರುಳ್ ಕುಮಾರ್ ಕಾರ್ಟೂನಿಸ್ಟ್ ಸತೀಶ್ ಆಚಾರ್ಯ ಅವರ ವೆಬ್ಸೈಟ್ ಉದ್ಘಾಟಿಸಿದರು. ನ್ಯೂ ಇಂಡಿಯಾ ಎಕ್ಸ್‌ಪ್ರೆಸ್ನ ಹಿರಿಯ ವಿಶೇಷ ವರದಿಗಾರ ಅಮಿತ್ ಉಪಾಧ್ಯಾಯ, ಡಾಕ್ಟರ್ ಬಿಬಿ ಹೆಗಡೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ದೋಮ್ ಚಂದ್ರಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು. ಹರೀಶ್ ಕಣ್ತುಂಗ, ವಿ4 ನ್ಯೂಸ್ 24/7 ಕುಂದಾಪುರ.